ಆಯುಷ್ ಫೆಡರೇಷನ್ ವತಿಯಿಂದ ವೈದ್ಯಕೀಯ ವೃತ್ತಿಯಲ್ಲಿನ ನನ್ನ ಅನುಭವಗಳು, ಪಕ್ಷಪಾತ ಮತ್ತು ಇತರ ಸಾಮಾನ್ಯ ರೋಗಗಳ ನಿರ್ವಹಣೆ ಮತ್ತು ಚಿಕಿತ್ಸೆ ವಿಷಯದಲ್ಲಿ ಆಯುಷ್ ವೈದ್ಯರಿಗೆ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರವು ತಲಪಾಡಿಯ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆಯಿತು. ಪುತ್ತೂರಿನ ಜನಪ್ರಿಯ ತಜ್ಞ ವೈದ್ಯ ಸುಶ್ರುತ ಆಸ್ಪತ್ರೆಯ ಡಾಕ್ಟರ್ ರವಿಶಂಕರ್ ಪೆರ್ಬಾಚಿ ಅವರು ವಿವಿಧ ರೋಗಗಳು, ರೋಗ ಲಕ್ಷಣಗಳು ಹಾಗೂ ಚಿಕಿತ್ಸೆಗಳ ಬಗ್ಗೆ ವಿವರವಾಗಿ ವಿಷಯವನ್ನ ಪ್ರಸ್ತುತಪಡಿಸಿದ್ರು. People will tell and come and tell, I have taken this medicine, it's very good. But as a Vaidya, you have to find out what is the thing. If it is Kapha, give Gomutra, give Supari. This thing, Kashaya Ushnavira Dravyas. If Pitta or a patient comes, how you give Gomutra? It is a natural. You have to give Kashaya Rasa Shitavira Dravyas. Asana give, Amrita Vadi give, like that you have to give. Treatment will differ. Patient may be the Kapha, both Kapha Pitta Varna, you have to mix accordingly. Or you may give Vamana or Virechana. Kapha Varna give Vamana, Pitta Varna give Virechana. Like that you can give the specific treatment to a patient. That is, specificity comes there. If you give specificity, there will be specific result. In Vyayama Chikitsa, when Kapha Varna, you have to increase its metabolism. Give cardiovascular, walking, running, jogging, playing shuttle badminton, all these things. ಹಿಮಾಲಯ ಡ್ರಗ್ ಕಂಪನಿಯ ಡಾಕ್ಟರ್ ಗಿರೀಶ್ ವಾರಿಯರ್ ಅವರು ತಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. Does it remind you of anything? Yeah, exactly. So the theme here is Bharat Garva. So what is Bharat Garva? Pride. Okay, so if I ask a few of you to tell me what you feel when you have the pride, Bharat Garva, what do you connect it with? So basically, when we I'll just put an example of going to college and going to the hostel. So we start the hostel life with different moods. ಶಾರದಾ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವಿ ಗಣೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಶಾರದಾ ಆಸ್ಪತ್ರೆಯ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ್ರು. ಸಣ್ಣ ಮಟ್ಟಿನ ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ನಾನು ಪ್ರಾರಂಭದಲ್ಲೇ ಇದರ ಜೊತೆಗೆ ಈ ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ನಾನಿದ್ದೆ. ಇಷ್ಟು ದೊಡ್ಡ ಒಂದು ಆಸ್ಪತ್ರೆ ನಾವು ಕಟ್ತೇವೆ ಅಂತ ಹೇಳಿ ನಾನು ಕನಸಲು ಬಯಸಿರಲಿಲ್ಲ. ಅದು ಯಾಕೆ ಅಂದ್ರೆ ನಮ್ಮ ಅಧ್ಯಕ್ಷರಿಗೆ ಆಯುರ್ವೇದದ ಮೇಲೆ ತುಂಬಾ ಒಲವು ಜಾಸ್ತಿ. ಒಂದು ದಿನ ಅವರು ಮಾತಾಡುವುದರ ಅಂತ ಹೇಳಿದ್ರು, ಈ ಬಿಲ್ವಾದಿ ಗುಳಿಗ, ಬಿಲ್ವಾದಿ ವಟಿ, ಬಿಲ್ವ ವಟಿ ಅಂತ ಹೇಳ್ತಾರೆ, ಅದರಲ್ಲಿ ಆಡಿನ ಮೂತ್ರ ಉಪಯೋಗಿಸ್ತಾರೆ ಅನ್ನೋದು ಅವರಿಗೆ ಗೊತ್ತು. ಎಷ್ಟೋ ನಮ್ಮ ವೈದ್ಯರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿದೆ. ಯಾಕೆಂದ್ರೆ ಅವರ ಬಾಲ್ಯದಲ್ಲಿ ಅವರನ್ನು ಕಲೆಕ್ಟ್ ಮಾಡ್ತಾ ಇದ್ರಂತೆ. ಅವರ ಚಿಕ್ಕಪ್ಪ ವೈದ್ಯರಾಗಿದ್ದರು, ಹಾಗೆ ಅದಕ್ಕಾಗಿ ಅವರು ಕಲೆಕ್ಟ್ ಮಾಡ್ತಾ ಇದ್ರು ಹಲವು ವಿಷಯ. ಆಯುಷ್ ಫೆಡರೇಷನ್ನ ದಕ್ಷಿಣ ಕನ್ನಡ ಅಧ್ಯಕ್ಷ ಡಾಕ್ಟರ್ ನಾರಾಯಣ ಸ್ರಾ, ಕಾರ್ಯದರ್ಶಿ ಡಾಕ್ಟರ್ ಶ್ರೀದೇವಿ ಭಟ್, ಡಾಕ್ಟರ್ ದಿವ್ಯ ಪ್ರಶಾಂತ್, ಆಯುಷ್ ಫೆಡರೇಷನ್ ಮಂಗಳೂರು ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಎಂ, ಮಂಗಳೂರು ಕಾರ್ಯದರ್ಶಿ ಡಾಕ್ಟರ್ ಸುಧೀಂದ್ರ ರಾವ್, ಡಾಕ್ಟರ್ ವಿದ್ಯಾಲಕ್ಷ್ಮಿ, ಸುಶ್ರಾವ್ಯ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ತಲಪಾಡಿ.